ಜಮ್ಮುವಿನಲ್ಲಿ ಅಮರನಾಥ ಯಾತ್ರೆಗೆ ಯಾತ್ರಿಗಳು ಸಾಲುಗಟ್ಟಿದ್ದು 5 ಬಸ್ಗಳ ಅಪಘಾತ ಸರಣಿ ನಡೆದು 36 ಮಂದಿಗೆ ಗಾಯವಾಗಿದೆ. ಅಪಘಾತಗೊಂಡ ಬಸ್ಸುಗಳಲ್ಲಿದ್ದ ಯಾತ್ರಿಗಳಿಗೆ ಬದಲಿ ಬಸ್ಸು ವ್ಯವಸ್ಥೆ ಕೂಡಲೇ ಮಾಡಿಕೊಡಲಾಯಿತು. ಪಹಲ್ಗಾಂವ್ನತ್ತ ಎಚ್ಚರಿಕೆಯಿಂದ ಬಸ್ಸುಗಳು ಒಟ್ಟಾಗಿ ಹೊರಟಿದ್ವು. ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಜಿಲ್ಲೆಯ ಚಂದರ್ಕೋಟೆ ಬಳಿ 5 ಬಸ್ಸುಗಳು ಒಂದಕ್ಕೊಂದು ಗಟ್ಟಿಸಿಕೊಂಡವು. ಕೂಡಲೇ ಬೇರೆ ಬಸ್ಸು ಸಜ್ಜುಗೊಳಿಸಿ ಬಹುತೇಕ ಯಾತ್ರಿಗಳನ್ನು ಮುಂದೆ ಸಾಗುವಂತೆ ಮಾಡಲಾಯಿತು ಎಂದು ರಾಂಬನ್ ಜಿಲ್ಲಾ ಎಸ್ಎಸ್ಪಿ ಕುಲ್ಬೀರ್ ಸಿಂಗ್ ತಿಳಿಸಿದ್ದಾರೆ. ಗಾಯಗೊಂಡ ಕೆಲವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಾಗಿದೆ. ಜಿಲ್ಲಾಧಿಕಾರಿ ಇಲ್ಯಾಸ್ ಖಾನ್ ಆಸ್ಪತ್ರೆಗೆ ಭೇಟಿ ನೀಡಿ ಕುಶಲ ವಿಚಾರಿಸಿದ್ರು. ಈ ಬಸ್ಸುಗಳು ಮಧ್ಯಪ್ರದೇಶದಿಂದ ಬಂದಿದ್ವು. ಒಟ್ಟು 110 ಬಸ್ಸುಗಳಲ್ಲಿ 6,979 ಯಾತ್ರಿಗಳು ಇಂದು ಅಮರನಾಥದತ್ತ ಸಾಗಿದ್ದಾಗಿ ತಿಳಿದು ಬಂದಿದೆ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.